Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, ಎ ಯೂನಿಟ್ ಆಫ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮುಕ್ಕ ಮ್ಯಾಂಗ್ಳೂರ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಲೋ ನಮಸ್ಕಾರಗಳು, ವಣಕಮ್ ಅಂಡ್ ಒನ್ಸ್ ಅಗೈನ್ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-ಸ್ಟಾರ್ ಬಾಯ್ಲ್ಡ್ ರೈಸ್. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಖಂಡಿತ ನನ್ನ ವಾಯ್ಸ್ ಕೇಳಿದಾಗ ನಿಮಗೆ ಖುಷಿ ಆಗ್ಬೋದು, ನಾಟ್ ಬಿಕಾಸ್ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ, ಯಾಕೆ ಅಂತಂದರೆ ಈ ಕಾರ್ಯಕ್ರಮ ಶುರುವಾಯಿತು. ಅಯ್ಯೋ ಸಿಂಗರ್ಸ್ ಬರ್ತಾರೆ, ಅಯ್ಯೋ ಜಡ್ಜಸ್ ಎಲ್ಲ ಇರ್ತಾರೆ, ಅವ್ರ ಕಮೆಂಟ್ ಕೇಳಬೇಕು, ಅವರ ಬ್ಯಾಕ್ ಸ್ಟೋರಿ ಕೇಳಬೇಕು, ಇದೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಡೆಫಿನೆಟ್ಲಿ ಈ ಎಪಿಸೋಡಲ್ಲೂ ಕೂಡ ಅದೆಲ್ಲ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಈ ಕಾರ್ಯಕ್ರಮದ ಒಂದು ದೊಡ್ಡ ಹೈಲೈಟಿಂಗ್ ಪಾಯಿಂಟ್ ಏನು ಅಂತಂದರೆ ನಮ್ಮ ಜಡ್ಜಿಂಗ್ ಪ್ಯಾನಲಲ್ಲಿರುವಂತಹ ಜಡ್ಜಸ್. ಸೊ ಅವರನ್ನು ಡೆಫಿನೆಟ್ಲಿ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಜೊತೆ ಇರುವಂಥವರು ಹಲವಾರು ಸ್ಟೇಜ್ ಶೋಗಳಲ್ಲಿ ಅಥವಾ ಹಲವಾರು ಹಾಡುಗಳಲ್ಲಿ ಗಿಟಾರ್ನ ಮುಖೇನ ತಮ್ಮ ಏನು ಒಂದು ಅದ್ಭುತವಾಗಿರುವಂತಹ ಟ್ಯಾಲೆಂಟ್ ಇದೆ ಅದನ್ನು ತೋರಿಸಿರುವಂತಹ ರಾಜಗೋಪಾಲ್ ಸರ್, ವೆಲ್ಕಮ್ ಟು ದ ಶೋ. ಅದೇ ರೀತಿ ನಮ್ಮ ಜೊತೆ ಇರುವಂಥವರು, ಅವ್ರನ್ನ ನೋಡಿದಾಗ ಅಯ್ಯೋ ಇಷ್ಟು ಸಣ್ಣ ವಯಸ್ಸಿಗೆ ಅಷ್ಟೊಂದೆಲ್ಲ ಮಾಡಿರ್ತಾರ ಅಂತ ನಮ್ಗೆ ಅನಿಸುತ್ತೆ. ಬಟ್ ಸ್ಟಿಲ್ 5 ಲ್ಯಾಂಗ್ವೇಜಲ್ಲಿ ಮ್ಯೂಸಿಕ್ ಡಿರೆಕ್ಷನ್ ಮಾಡಿರುವಂತಹ ನಮ್ಮ ಊರಿನ ಹೆಮ್ಮೆಯ ಮಣಿಕಾಂತ್ ಕದ್ರಿ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನೋಡೋದಕ್ಕೆ ತುಂಬ ಸಿಂಪಲು ಆ್ಯಂಡ್ ಮಾತಾಡುವಾಗಲೂ ಸಿಂಪಲ್ ಆಗಿ ಕಾಮಿಡಿ ಎಲ್ಲ ಟೈಮಿಂಗಲ್ಲಿ ಏನು ಹೇಳಬೇಕು ಅದನ್ನು ಹೇಳ್ತಾರೆ. ನಮ್ಮ ಊರಿನ ವಿಟ್ಲ ಅನ್ನುವಂತಹ ಪ್ಲೇಸಿನ ಹೆಸರನ್ನು ಮುಂದೆ ಇಟ್ಕೊಂಡು ವಿ ಮನೋಹರ್ ಅನ್ನುವಂತಹ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿರುವಂತಹ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಲೆಟ್ಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಪ್ಲೀಸ್ ವೆಲ್ಕಮ್ ವಿ ಮನೋಹರ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಇವಾಗ ಈ ಒಂದು ರೌಂಡ್ ಏನಿದೆ, ರೌಂಡಲ್ಲಿ ನಮಗೆ ಒಬ್ಬರ ಬಗ್ಗೆ ಅಂದರೆ ಒಂದು ಹಾಡು ಆಡ್ತಾರೆ, ಆ ಹಾಡಿನ ಬಗ್ಗೆ ಅದು ಏನೇ ಹೇಳಿದ್ರು ಅವರಿಗೆ ಕ್ರೆಡಿಟ್ ಹೋಗುತ್ತೆ, ಅವ್ರನ್ನ ಹೊಗಳಿ 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 ಅವ್ರಿಗೆ ಸುಸ್ತಾಗಿರುತ್ತೆ. ಸೊ ಅಂತಹ ಬ್ಯೂಟಿಫುಲ್ ಹಾಡುಗಳನ್ನು ಕೊಟ್ಟಿರುವಂಥವ್ರು ನಮ್ಮ ತುಳುನಾಡಿನ ಹೆಮ್ಮೆಯ ಪುತ್ರ, ದಟ್ ಇಸ್ ನಾನ್ ಅದರ್ ದ್ಯಾನ್ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಆ್ಯಂಡ್ ಅವರ ಸೂಪರ್ ಹಿಟ್ ಹಾಡುಗಳ ರೌಂಡ್ ನಡೀತಾ ಇದೆ. ಆ್ಯಂಡ್ ಈಗ ಬರುವಂಥ ಕಂಟೆಸ್ಟೆಂಟ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಅವರ ಹಾಡಿನ ಬಗ್ಗೆ ನಾನು ಹೇಳಲೇಬೇಕು. ಅವರು ಸೆಲೆಕ್ಟ್ ಮಾಡಿರುವಂಥ ಹಾಡಿನ ಬಗ್ಗೆ. ಯಾವ ಹಾಡು ಅಂತ ಕೇಳಿದ್ರೆ, ಜೋಗಿ ಅನ್ನುವಂಥ ಒಂದು ಸಿನಿಮಾ ಬಂದಿತ್ತು ಕನ್ನಡ ಸಿನಿಮಾ ರಂಗದಲ್ಲಿ. ಅದು ಕನ್ನಡ ಸಿನಿಮಾ ರಂಗಕ್ಕೆ ಒಂದು ದಾಖಲೆ ಆಯಿತು, ಒಂದು ದಾಪುಗಾಲ ಆಯಿತು. ಶಿವರಾಜ್ ಕುಮಾರ್ ಅವರಿಗೆ ಒಂದು ಮತ್ತೊಂದು ಬ್ರೇಕ್ ಕೊಡ್ತು. ಪ್ರೇಮ್ ಅನ್ನುವಂಥ ಒಬ್ಬ ನಿರ್ದೇಶಕನಿಗೆ ದೊಡ್ಡ ಮಟ್ಟದ ಬ್ರೇಕ್ ಕೊಡ್ತು. ಅದಕ್ಕಿಂತ ದೊಡ್ಡದಾಗಿ ನಮಗೆ ಹೆಮ್ಮೆಯ ವಿಚಾರ ಏನು ಅಂತಂದರೆ, ಈ ಸಿನಿಮಾದ ಬೆನ್ನೆಲುಬಾಗಿದ್ದು ಆ ಒಂದು ಸಿನಿಮಾದ ಸಂಗೀತ. ಆ ಸಂಗೀತವನ್ನು ಕೊಟ್ಟಂಥವರು ನಮ್ಮ ಪ್ರೀತಿಯ ನಮ್ಮ ತುಳುನಾಡಿನ ಗುರು ಕಿರಣ್ ಸರ್. ಸೊ ಆ ಒಂದು ಸಿನಿಮಾದ ಒಂದು ಹಾಡನ್ನು ಹಾಡೋದಕ್ಕೆ ಧಾರವಾಡದ ರಮೇಶ್ ಅವರು ಬರ್ತಾ ಇದ್ದಾರೆ. ಸೊ ಖಂಡಿತ ಆ ಸಿನಿಮಾದಲ್ಲಿ ಎಷ್ಟು ಖುಷಿ ಕೊಟ್ಟಿತ್ತು ಅಷ್ಟೇ ಖುಷಿ ಅವರು ಕೂಡ ಕೊಡೋ ಥರ ಆಗಲಿ. ಸೊ ಪ್ಲೀಸ್ ವೆಲ್ಕಮ್ ರಮೇಶ್ ಫ್ರಮ್ ಧಾರವಾಡ. 7 ಮಾಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, 4 ಮಾಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರೋ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರೋ ಹಿಂಗೆ ಕುಣೀರೋ, ನಮ್ಮುದ್ದು ಮಾದಯ್ಯ ಮುಂದೆ ಬಗ್ಗಿ ಕುಣೀರೋ. ಎದ್ದು ಕುಣೀರೋ ಬಿದ್ದು ಕುಣೀರೋ, ನಮ್ಮುದ್ದು ಮಾದಯ್ಯ ಮುಂದೆ ಬಗ್ಗಿ ಕುಣೀರೋ. 7 ಮಾಲೆ ಮ್ಯಾಲೇರಿ ನಮ್ಮ ಮಾದೇವ, 4 ಮಾಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರೋ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರೋ ಹಿಂಗೆ ಕುಣೀರೋ, ನಮ್ಮುದ್ದು ಮಾದಯ್ಯ ಮುಂದೆ ಬಗ್ಗಿ ಕುಣೀರೋ. ಎದ್ದು ಕುಣೀರೋ ಬಿದ್ದು ಕುಣೀರೋ, ನಮ್ಮುದ್ದು ಮಾದಯ್ಯ ಮುಂದೆ ಬಗ್ಗಿ ಕುಣೀರೋ.
ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರು ಬಾಳವ ಕರಿಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ. 7 ಮಾಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, 4 ಮಾಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರೋ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ. ಹಂಗೆ ಕುಣೀರೋ ಹಿಂಗೆ ಕುಣೀರೋ ನಮ್ಮದು ಮಾಲೆಯ ಮುಂದೆ ಭಕ್ತಿ ಕುಣೀರೋ, ಎದ್ದು ಕುಣೀರೋ ಬಿದ್ದು ಕುಣೀರೋ ನಮ್ಮದು ಮಾಲೆಯ ಮುಂದೆ ಭಕ್ತಿ ಕುಣೀರೋ. ಯೋಗಿ ಅಂದ ಕೂಡಲೇ ಯೂಶ್ವಲಿ ಓಕೆ ಇಟ್ಸ್ ಒನ್ ಆಫ್ ದ ಮೈಲ್ ಸ್ಟೋನ್ ಇನ್ ಕನ್ನಡ ಇಂಡಸ್ಟ್ರಿ. ಯಾಕೆಂದರೆ ಇದು ಜಸ್ಟ್ ಆಡಿಯೋ ಒಂದು ಜಸ್ಟ್ ಆಡಿಯೋ ಫಿಲ್ಮ್ ಬಿಟ್ಟು ಫಿಲ್ಮ್ ವಾಸ್ ಅ ಬಿಗ್ ಸಕ್ಸಸ್. ಐ ಥಿಂಕ್ ಕಮರ್ಷಿಯಲಿ ಒಂದು 5 ಕೋಟಿ ದುಡಿದಿದೆ ಆ ಟೈಮಲ್ಲಿ 15 ವರ್ಷ ಹಿಂದೆ. ಸೊ ದಟ್ಸ್ ಎ ಹ್ಯೂಜ್ ರೆಕಾರ್ಡ್ ಆ ಟೈಮಲ್ಲಿ. ಇವತ್ತಿದು ಇಟ್ಸ್ ಅಬೌಟ್ 3 to 4 ಟೈಮ್ಸು ಈಗ ಜಸ್ಟ್ ಆಡಿಯೋ. ಸೊ ಆಡಿಯೋದಲ್ಲಿ ಅಷ್ಟು ಬಿಸ್ನೆಸ್ ಇದೆ ಅಂತ ಈ ಒಂದು ಆಲ್ಬಮ್ ತೋರಿಸ್ಕೊಟ್ಟಿದ್ದು. ಆ ಟೈಮಲ್ಲಿ ಯಾವುದೋ ಬಾಂಬೆ ಮ್ಯಾಗ್ಝಿನಲ್ಲಿ ಬಂದಿತ್ತು, ಬಂಟಿಯವ್ರ ಬಬ್ಲಿ ಅಂತ. ಆ ಟೈಮಲ್ಲಿ ಆಡಿಯೋ ಹಿಟ್ ಅದು. ಕಂಪ್ಯಾರಿಸನ್ ಮಾಡುವಾಗ ದಿಸ್ ಹಸ್ ಕರ್ನಾಟಕ ಒಂದು ಹ್ಯಾಸ್ ಅರ್ನ್ಡ್ ಮೋರ್ ಅಂತ ಬಂದಿತ್ತು. ವಾವ್, ಫ್ಯಾಂಟಾಸ್ಟಿಕ್. ಬಿಸ್ನೆಸ್ ಮ್ಯಾಗ್ಝಿನಲ್ಲಿ. ಸೊ ಕಮರ್ಷಿಯಲಿ ದಿಸ್ ವಾಸ್ ಅ ವೆರಿ ಬಿಗ್. ಸಂಪಾದೋ ಕೆಂಪಾದೋ ಬಾಣೆಲ್ಲ ತಂಪಾದೋ ಕೆಂಪಾದೋ ಮಾಡೆಲ್ಲ ಈ ಹಕ್ಕಿ ಹಡ ಆ ದುಂಬಿನಾದ ಜಿರಾಯ ಗುಂಡು ಎದ್ದೇಳೋ ಮಂಡೆ. ಕೊಡುವಾಗಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ, ಅವನು ಒಲಿದರೆ ಕೊರಡು ಕೊನರಿ ಬಂಗಾರು ಬಾಳವ ಗರಿ ಮಾತಾಡಿ ಪೂಜೆ ಮಾಡಿ ಎಂದವನೇ ಮಾದೇವ. 7 ಮಾಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, 4 ಮಾಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರೋ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ. ಹಂಗೆ ಕುಣೀರೋ ಹಿಂಗೆ ಕುಣೀರೋ ನಮ್ಮತ್ತು ಮಾದೇವ ಮುಂದೆ ಬಗ್ಗಿ ಕುಣೀರೋ, ಅರೆ ಕುಣೀರೋ ಇತ್ತು ಕುಣೀರೋ ನಮ್ಮತ್ತು ಮಾದೇವ ಮುಂದೆ ಬಗ್ಗಿ ಕುಣೀರೋ. ವಾವ್, ಮಾದೇಶ ಅಂತ ತುಂಬ ಚೆನ್ನಾಗಿ ಆಡಿದ್ರಿ. ಆ್ಯಂಡ್ ಗುರು ಸರ್ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಬಟ್ ಅವ್ರ ಕಮೆಂಟ್ ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಎಕ್ಸೈಟೆಡ್ ಆಗಿದ್ದೀರಾ ಏನು ಹೇಳ್ತಾರೆ ಅಂತ? ಇಲ್ಲ ಸರ್, ಅವ್ರ ಸಾಂಗು ನನಗೆ ಗೊತ್ತಾಗ ಹೆಂಗ್ ಫೀಲ್ ಆಯ್ತು ನೋಡಿ, ಅವ್ರ ಮುಂದೆ ಅವ್ರ ಸಾಂಗ್ ಅವ್ರ ಸಾಂಗ್ ಅದೇ ಒಂದು ಭಾಗ್ಯ ಸರ್. ಅದ್ರ ಮುಂದೆ ಏನಿಲ್ಲ ಸರ್. ಹೆಂಗ ಅನಿಸ್ತು ನಿಮಗೆ? ತುಂಬಾ ಖುಷಿ ಆಯ್ತು ಸರ್ ಅಲ್ವಾ? ಅವ್ರ ಸಾಂಗ್ ನ ಹಾಡಿದಕ್ಕೆ ತುಂಬಾ ಖುಷಿ ಆಯ್ತು. ಅಲ್ಲ, ಊಟ ಮಾಡದೇ ಇದ್ರು ಓಕೆ ಓಕೆ ಸರ್. ಓಕೆ, ಎನಿವೇಸ್ ಗುರು ಸರ್ ಹತ್ರ ಲಾಸ್ಟ್ ಕೇಳ್ತೀನಿ ಹೆಂಗಾಯ್ತು ಅಂತ. Okay, ಓಕೆ sir, ಹೇಳಿ sir. ಮಣಿ ಸರ್ ಹೇಳಿ ಹೇಗಾಯ್ತು? ರಮೇಶ್ ಅವರೇ ನಮಸ್ತೆ ಸರ್. ನಮಸ್ತೆ. ಸೊ ಒನ್ ಆಫ್ ದ ಮೆಗಾ ಹಿಟ್ ಸಾಂಗು ಇದು. ಹೌದು ಸರ್. ಹಾಗಾಗಿ ನನಗೆ ಪರ್ಸನಲಿ ಈ ಸಾಂಗಿಗೆ ಇನ್ನೂ ಸ್ವಲ್ಪ ಜೋಶ್ ಬೇಕಿತ್ತು, ಪವರ್ ಬೇಕಿತ್ತು, ಹೌದು ಸರ್. ಅದು ಫೀಲ್ ಆಯಿತು. ಬೇರೆ ಶ್ರುತಿ ಎಲ್ಲ ಅಲ್ಲಿ ಹೋಯಿತು, ಬಟ್ ನನಗೆ ಐ ವಾಂಟೆಡ್ ಇನ್ನೂ ಮೋರ್ ಪವರ್ ಆ್ಯಂಡ್ ಜೋಶ್, ಬಿಕಾಸ್ ದಟ್ಸ್ ವಾಟ್ ದ ಸಾಂಗ್ ರಿಕ್ವೈರ್ಸ್ ಅಂತ ಅನಿಸ್ತು. ಓಕೆ, ನೆಕ್ಸ್ಟ್ ಸಾಂಗ್ ಇದು ಕಾರಣಕರ್ತ ಗುರು ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ಥ್ಯಾಂಕ್ ಯು ಸೋ ಮಚ್. ಮನೋಹರ್ ಸರ್ ಹೇಗಾಯ್ತು? ಈ ಹಾಡು ನಾವು 100 ಸಲ ಕೇಳಿ 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 ನಮಗೆ ನೀವು ಹಾಡ್ತಾ ಇದ್ದರೆ ನಾವು ಅಲ್ಲೇ ಹೋದ್ವಿ, ಆ ಮೂಡಿಗೆ ಹೋಗಿ ಮನಸ್ಸೊಳಗೆ ಕುಣಿತಾ ಇದ್ದೆ. ಆದರೆ ಮಣಿಯವರು ಹೇಳಿದಾಗೆ ಶ್ರುತಿ ಚರಣದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಬಟ್ ಆದರೂ ನಮಗೆ ನೀವು ಮಜಾ ಕೊಟ್ರಿ, ಖುಷಿ ಕೊಟ್ರಿ. ಥ್ಯಾಂಕ್ ಯು ಸರ್. ಯಾಕಂದರೆ ಅಷ್ಟು ಸಾಂಗ್ ಅಷ್ಟು ಚೆನ್ನಾಗಿದೆ. ಇದು ಒಂದು ಟೋಟಲ್ ಪ್ಯಾಕೇಜು. ಇದರಲ್ಲೂ ಕೂಡ ತುಂಬ ಚೇಂಜ್ ಓವರ್ಸು, ರಿದಮ್ ಪ್ಯಾಟ್ರನ್ ಅಂತೂ ಎಲ್ಲ ಕುಣಿಲೇಬೇಕು ಆ ಥರ ಇದೆ ಇದು ಅಂತ ಸಾಂಗು. ನೀವು ಚೆನ್ನಾಗಿ ಹಾಡಿದ್ರೆ ರಮೇಶ್. ಥ್ಯಾಂಕ್ ಯು. ಬಟ್ ಯಾವತ್ತು ಹುಷಾರಾಗಿರಿ, ಶ್ರುತಿ ಬಗ್ಗೆ ಎಚ್ಚರ ಇರಿ. ಶ್ರುತಿ ಅಂದರೆ ಯಾವುದು ಹುಡುಗಿ ಅಂತ ಅನ್ಕೋಬೇಡಿ, ಇದು ಸ್ವರ ಆ ಶ್ರುತಿ ಗೊತ್ತಾಯ್ತಲ್ಲ. ಓಕೆ ಸರ್. ಇನ್ನು ಯಾರಪ್ಪ ಶ್ರುತಿ ಅಂದ್ಬಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ, ಬಿ ಕೇರ್ಫುಲ್. ಅಲ್ಲ, ಸಂಗೀತದ ಬಗ್ಗೆ ಗೊತ್ತಿದ್ರೆ ಓಕೆ, ಇಲ್ಲ ಅಂದರೆ ಅಲ್ಲ ಅವ್ರು ಶ್ರುತಿ ಅಂತ ಹೇಳ್ತಾ ಇದ್ರು, ಯಾರನ್ನೂ ಕರ್ಕೊಂಬಂದು ಸರ್ ಸಿಕ್ಕಿದ್ರು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ರಾಜ್ಗೋಪಾಲ್ ಸರ್ ಹೇಗಾಯಿತು? ರಮೇಶ್ ನಮಸ್ತೆ ಸರ್. ಈ ಹಾಡಿ ಕಮೆಂಟ್ ಮಾಡೋ ಮುಂಚೆ ಗುರುಕಿರಣ್ ಸರ್ಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್. ವಾವ್, ಎಸ್ ಡೆಫಿನೆಟ್ಲಿ. ಯಾಕಂದರೆ ಇಮ್ಯಾಜಿನ್ ಥಿಂಕ್ ಮಾಡಿ, ದಿಸ್ ಇಸ್ ಅ ಕೈಂಡ್ ಆಫ್ ಡಿವೋಷನಲ್ ಸಾಂಗ್, ಭಕ್ತಿಗೀತೆ ಥರ ಇದೆಯಲ್ಲ. ಬಟ್ ಹೌ ಅದನ್ನು ಯಾವ ಥರ ಕನ್ವರ್ಟ್ ಮಾಡಿದ್ದಾರೆ ವಿತ್ ಪವರ್ಸ್, ಇದರಲ್ಲಿ ಜೋಶಲ್ಲಿ ಬರೋ ಥರ. ಆಲ್ವೇಸ್ ಅವರು ಎಲ್ಲ ಟೈಪ್ ಮಾಡಿರ್ತಾರೆ. ರಾಕ್ ಸಾಂಗ್ ಮಾಡಿರ್ತಾರೆ, ಸ್ಲೋ ಸಾಂಗ್ ಮಾಡಿರ್ತಾರೆ, ಸೆಂಟಿಮೆಂಟಲ್ ಮಾಡಿರ್ತಾರೆ, ರೊಮ್ಯಾಂಟಿಕ್.
ಇವನ್ ಡಿವೋಷನಲ್ಲೂ ಹೀಸ್ ಥಿಂಕ್ ಸಮಥಿಂಗ್ ಎಲ್ಸ್, ಏನೋ ಡಿಫ್ರೆಂಟ್ ಆಗಿರ್ಬೇಕು. ಏನು ರೆಗ್ಯುಲರ್ ಬೇರೆ ಯಾರು ಕೊಟ್ಟಿದ್ರೆ ಆರಾಮಾಗಿ ಡಿವೋಷನ್ ಸಾಂಗ್ ಥರ ಮಾಡ್ತಾಯಿದ್ರು, ಏಳು ಮಲೆ ಮ್ಯಾಲೆ ಅಂತ. ಬಟ್ ಹೀ ಡನ್ ಇಸ್ ಸಚ್ ಎ ವಂಡರ್ಫುಲ್ ಅಷ್ಟು ಫೇಮಸ್ ಆಗಿಬಿಡ್ತು ಸಾಂಗ್ ಅದು. ಹಾಗೆ ಸೊ ಮತ್ತು ಹಾಡಿನ ಬಗ್ಗೆ ಬರೋಣ ಅಂದರೆ ಅದೇ ಇವರಿಬ್ಬರು ಜಡ್ಜ್ ಹೇಳ್ದಂಗೆ ಸಾಂಗ್ನ ಪವರ್ ಸ್ವಲ್ಪ ಕಡಿಮೆ ಆಯಿತು. ಹುಗೆ ಇದಿದೆಯಲ್ಲ ಪಂಚ್ ಇದೆಯಲ್ಲ, ಅದು ಆ ಸಾಂಗ್ಲಿ ಓವರ್ ಆಲ್ ಸಾಂಗಲ್ಲಿ ಒಳ್ಳೆ ಪಂಚ್ ಇದೆ, ಒಳ್ಳೆ ಪವರ್ ಇದೆ. ದ್ಯಾಟ್ ವಾಸ್ ಲ್ಯಾಕಿಂಗ್. ಚೆನ್ನಾಗಿ ಹಾಡಿದಿರಿ, ಎಲ್ಲಿಯೂ ನಿಮ್ಮದು ಮಿಸ್ಟೇಕ್ಸ್ ಅಂತೂ ಎಲ್ಲಿ ಆಗಲ್ಲ. ಇಟ್ ವಾಸ್ ವಂಡರ್ಫುಲ್. ಬಟ್ ಆ ಪವರ್ ಸ್ವಲ್ಪ ನೋಡ್ಕೊಳ್ಳ, ಸಾಂಗ್ಲಿರೋ ಫೀಲ್ ಡೈನಾಮಿಕ್ಸ್ ಇದೆಯಲ್ಲ ಅದೆಲ್ಲ ಸಮ್ವೇರ್ ಮಿಸ್ಸಿಂಗ್ ಅಂತ ಅನಿಸಿದ್ದು. ಬಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೊ ಮಚ್. ಇವಾಗ ಗುರು ಸರ್ ಹತ್ರ ಕೇಳೋವಂಥ ಟೈಮ್. ಗುರು ಸರ್ ಆಗಲೇ ಹೇಳ್ತಾ ಇದ್ರು, ಏನಿಲ್ಲ ನನ್ನ ಕಂಪೋಸಿಷನ್ ಅಂದರೆ ನನ್ನ ಮಗು ಥರ ಅಂತ. ಅವ್ರ ಮಗುನ ನೀವು ಹೆಂಗೆ ನೋಡ್ಕೊಂಡಿದ್ದೀರಿ ಅಂತ ಅವ್ರು ಹೇಳ್ತಾರೆ. ಇವಾಗ ಗುರು ಸರ್ ಪ್ಲೀಸ್. ಇದು ನಾವು ಒಂದು ಹಾಡು ಮಾಡಿದ ತಕ್ಷಣ ಇವರು ಸಿಲೆಕ್ಷನ್ ಹೆಂಗೆ ಮಾಡ್ತಾರೆ ಸಾಂಗನ್ನು, ನಾವು ಯಾರ ಹತ್ರ ಹಾಡಿಸೋದು ಅಂತ ಸಿಲೆಕ್ಷನ್ ಮಾಡ್ತೀವಿ. ಸೊ ದಿಸ್ ವಾಸ್ SP ವಾಸ್ ದ ಓನ್ಲಿ ಚಾಯ್ಸ್ ಈ ಪರ್ಟಿಕ್ಯುಲರ್ ಸಾಂಗಿಗೆ. ಯಾಕಂದರೆ ಇದಕ್ಕೆ ಆಲ್ಟರ್ನೇಟಿವ್ ಸಿಗಲ್ಲ. ಒಂದು ಪವರು, ಇನ್ನೊಂದು ಫೀಲು. SP ಗೆ ಕಾಂಪಿಟೇಷನ್ ಇಲ್ಲವೇ ಇಲ್ಲ. ಬೇರೆ ನಾವು ಆದಷ್ಟು ಹೊಸ ಸಿಂಗರ್ಸನ್ನು ಪ್ರಮೋಟ್ ಮಾಡ್ತೀವಿ. ಅದ್ರ ಜೋಗಿಯಲ್ಲೂ ಸುನೀತಾ ಅನ್ನೋ ನಮ್ಮ ಕೋರಸ್ ಸಿಂಗರ್ನ ಲೀಡ್ ಸಿಂಗರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಈ ಸಾಂಗ್ ಪರ್ಟಿಕ್ಯುಲರ್ ಹೇಳಬೇಕಾದ್ರೆ ಇವನ್ ಕೋರಸ್ ಹೇಳಿದ್ರಲ್ಲ ಈಗ ಪವರ್ ಅಂತ ಹೇಳಿದೆ, ಕೋರಸ್ಸಿಗೆ ಈಗ ಆ ಟೈಮಲ್ಲಿ ಪ್ಲೇಬ್ಯಾಕ್ ಸಿಂಗರ್ಸ್ ಹೇಮಂತ್, ರಮೇಶ್ ಚಂದ್ರ ಇವರೆಲ್ಲ ಕೋರಸ್ ಎಲ್ಲ ಪ್ಲೇಬ್ಯಾಕ್ ಸಿಂಗರ್ಸ್ ಹಾಡಿರೋದು. ಎಲ್ಲರೂ ಹಾಡಿದ್ದಾರೆ, ಫೀಮೇಲ್ ಆಗಲಿ ಮೇಲ್ ಆಗಲಿ ಎಲ್ಲ ಇವತ್ತಿನ ಟಾಪ್ ಸಿಂಗರ್ಸು ಆ ಟೈಮಲ್ಲಿ ಕೋರಸ್ ಹಾಡಿದ್ದಾರೆ ಈ ಸಾಂಗಿಗೆ. ಆ ಟೈಮಲ್ಲಿ ಗುರು ಕಿರಣ್ ಅಂದರೆ ಬರೀ ಡಿಸ್ಕೋ ಅಥವಾ ಯಾವುದೋ ಫಾಸ್ಟ್ ಸಾಂಗ್ಸ್ಗೆ ಮಾತ್ರ ಬ್ರ್ಯಾಂಡ್ ಆಗಿದ್ದು. ಒಂದು ಚೇಂಜ್ ಕೊಟ್ಟಿದ್ದು ನನಗೆ ಆಪ್ತಮಿತ್ರ ಕ್ಲಾಸಿಕಲ್ ಅಂತ. ಜೋಗಿ ಬಂದ ತಕ್ಷಣ ಇದು ಪಕ್ಕ ಇದು ನಮ್ದಲ್ಲ, ಮೈಸೂರು ಕಡೆದು ಮಲೆ ಮಹದೇಶ್ವರದು ಸಾಂಗ್. ಇದು ಸಾಂಗ್ ಅಂದರೆ ಸಾಂಗ್ ಮಾಡಬೇಕಿತ್ತು ನಮಗೆ. ಸೊ ಅದೇ ದಾಟಿ ಅದೇ ಜನಪದ ಶೈಲಿಯನ್ನು ನಾನು ರಿಟೈನ್ ಮಾಡಬೇಕಿತ್ತು. ಫ್ಲೇವರ್ ಯಾವತ್ತು ಬೇಕು. ಸೊ ಇದರಲ್ಲಿ ಒಂದು ಚಾಲೆಂಜ್ ಇರುತ್ತೆ. ಓಕೆ, ಬೇರೆ ಕಡೆ ಜನಪದನ ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಮತ್ತೆ ಕೊಡೋದಿದೆಯಲ್ಲ, ಇಟ್ಸ್ ಎ ಟಫ್ ಜಾಬ್. ಸೊ ಇದರಲ್ಲಿ ದಿಸ್ ಸಾಂಗ್ ಇನ್ನೊಂದು ವಾಸ್ ಎ ಚಾಲೆಂಜ್ ನನಗೆ. ಇಷ್ಟ ಆಗಿದ್ದು ಸಾಂಗ್ ನನಗೆ, ಪರ್ಟಿಕ್ಯುಲರ್ ತುಂಬ ಇಷ್ಟ ಆಗಿದ್ದು ಸಾಂಗು. ಆ್ಯಂಡ್ ಇದು ಕೇಳುವಾಗ ಮತ್ತೆ ನನಗೆ ಅದು ರಿಟರ್ನ್ ಜರ್ನಿ ಹೋಗುತ್ತೆ. ಕಂಪೋಸಿಂಗ್ ಮಾಡಿದಾಗ ಇದಕ್ಕೆ ಒಂದು 5 ದಿವಸ ರೆಕಾರ್ಡ್ ಮಾಡಿದ್ದೀವಿ. ಬರೀ ರಿದಮು ತುಂಬ ಜನ ನನ್ನ ಲೆಕ್ಕದಲ್ಲಿ ಬಾಂಬೆಯಲ್ಲಿ ಮಾಡಿದ್ದೀನಿ, ಚೆನ್ನೈಯಲ್ಲಿ ಮಾಡಿದ್ದೀನಿ, ಬೆಂಗಳೂರಲ್ಲಿ ಮಾಡಿದ್ದೀನಿ. ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಸಿಕ್ಕಾಪಟ್ಟೆ ರಿದಮ್ ಇನ್ಸ್ಟ್ರೂಮೆಂಟ್ಸ್ ಇದರಲ್ಲಿ ಯಾವುದೆಲ್ಲ ಫೋಕ್ ಇನ್ಸ್ಟ್ರೂಮೆಂಟ್ಸ್ ಇದೆಯಾ ಎಲ್ಲ ಹಾಕಿದ್ದೀನಿ. ಅಷ್ಟು ಪ್ಲೇ ಮಾಡಿದ್ದೀವಿ. ಒಂದು 3 ದಿವಸ ಬರೀ ರಿದಮ್ ಟೇಕ್ ಮಾಡಿದ್ದೀವಿ ನಾವು. ಸೊ ದ ಮೇಕಿಂಗ್ ಇದು ವಾಸ್ ಜಸ್ಟ್ ಬ್ರಿಲಿಯಂಟ್. ಈ ಪರ್ಟಿಕ್ಯುಲರ್ ಸಾಂಗ್ ರಿದಮ್ ಸೆಕ್ಷನ್ ಸಿಕ್ಕಾಪಟ್ಟೆ ಇದ್ರಿಂದ ಮಣಿ ಅದೇ ಕೇಳ್ತಾ ಇದ್ರು, ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅಂತ ಎಲ್ಲ ನಮ್ಮ ಪರಿಚಯ ಇದ್ದವ್ರೆ. ಸೊ ತುಂಬ ಟೈಮ್ ತಗೊಂಡಿದ್ದೀವಿ ಸಾಂಗ್ ಮಾಡೋಕ್ಕೆ. ಆಮೇಲೆ ಮಿಕ್ಸು ಅಷ್ಟೇ, ಶ್ರೀಧರ್ ಅಂತ ನಮ್ಮ ರೆಹಮಾನಿಗೆ ಮಿಕ್ಸ್ ಮಾಡ್ತಾಯಿದ್ರು ಅವರು. ಅವ್ರು ಈಗ ಇಲ್ಲ ನಮ್ಮ ಜೊತೆ. ಫೈನಲ್ ಮಿಕ್ಸ್ ಮಾಸ್ಟರ್ ಅವ್ರು ಮಾಡಿದರು. ಸೊ ಮಿಕ್ಸ್ ಮಾಡ್ಕೋತೀವಿ, ಯಾಕೆಂದರೆ ಎಲ್ಲ ಸೇರಿ, ಈಗ ನಮ್ಮದು ಒಬ್ಬಂದು ಕೆಲಸ ಅಲ್ಲ, ಎಲ್ಲ ಒಂದಷ್ಟು ಜನ ಸೇರಿ ಒಂದು ಸಾಂಗ್ ಮಾಡೋದು. ಸೊ ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದ ಸಾಂಗ್. ಆ್ಯಂಡ್ ಚೆನ್ನಾಗಿ ಆಡಿದ್ವಿ. ಅಫ್ಕೋರ್ಸ್ ಎನರ್ಜಿ ಅಂತ ಒಂದಿದೆ, ಅದು ಸ್ವಲ್ಪ ಬೇಕು. ಒಂದು ಸಾಂಗು ಅದನ್ನು ಅನುಭವಿಸಿದಷ್ಟು ಆ ಸಾಂಗ್ ಒಳಗೆ, ಈಗ ಶ್ರುತಿ ತಾಳ ಬಿಟ್ಟು ಆ ಸಾಂಗ್ ಒಳಗೆ ಹೋದಷ್ಟು ಆಟೋಮ್ಯಾಟಿಕ್ ಬರುತ್ತೆ. ಈಗ ಪರ್ಟಿಕ್ಯುಲರ್ SP ಒಬ್ಬರೇ ಸಿಂಗರ್ ಲೆಕ್ಕದಲ್ಲಿ ಹೇಳಿದ ತಕ್ಷಣ ನಮ್ಮ ಕಂಪೋಸರ್ ಒಳಗೆ ಹೋಗಿ ಹಾಡ್ಬಿಡ್ತಾರೆ ಅವರು. ಸೊ ಒಂದು ಹಾಡಿನ ಒಳಗೆ ಹೋಗೋದು ಒಂದು ಆರ್ಟ್. ಸೊ SP ಒಂದು ಮಾಡ್ತಾರೆ, ಅದನ್ನು ಚೆನ್ನಾಗಿ ಆಡಿದ್ವಿ. ಅದು ಡೈಲಾಗ್ ಪೋರ್ಷನ್ ಇದೆಯಲ್ಲ, ತುಂಬ ಚೆನ್ನಾಗಿ ಆಡಿದೆ, ತುಂಬ ನ್ಯಾಚುರಲ್ ಆಗಿ ಆಡಿದ್ಯಾ. ಅದು ಅದಕ್ಕಿಂತ ಒರಿಜಿನಲ್ಗಿಂತೂ ಚೆನ್ನಾಗಿ ಆಡಿದ್ಯಾ. ಅದು ಯೂಶ್ವಲಿ ಜನಪದ ದಾಟಿ ಅದು ತುಂಬ, ಯಾಕಂದರೆ ಅದು SP ಅವ್ರಿಗೆ ಗೊತ್ತಿದ್ದಲ್ಲ, ಅವರು ಹಾಡ್ತಾರೆ. ನಿಂದು ಪಕ್ಕ ಲೋಕಲ್ ಆಗಿದ್ದರಿಂದ ಫ್ಲೇವರ್ ಬಂದಿದೆ, ಯಾವುದೋ ಹಳ್ಳಿಗಾಡು ಫ್ಲೇವರ್ ಅಂತ ಬಂದಿದೆ. ಚೆನ್ನಾಗಿತ್ತು, ಹಾಡು ಚೆನ್ನಾಗಿತ್ತು. ಎನರ್ಜಿ ಡೆಫಿನೆಟ್ಲಿ ಹೇಳ್ದಂಗೆ ಹೇಳಿದ್ರು, ಎನರ್ಜಿಯಿಂದ ಬೇಕಿತ್ತು ಅನಿಸ್ತಾ ಇತ್ತು. ಓಕೆ ಸರ್, ಓಕೆ, ಆಲ್ ದ ಬೆಸ್ಟ್. ಎಸ್, ಇವಾಗ ಹೆಂಗೆ ಅನ್ನಿಸ್ತು? ಬಟ್ ಎಂಡಲ್ಲಿ ಅವರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹೆಂಗೆ ಅನ್ನಿಸ್ತು? ಆದರೆ ನನಗೆ ಆ ಸಾಂಗ್ ಹಾಡಿದ್ದೆ ತುಂಬ
ಖುಷಿ ಕೊಡ್ತಾ ಇದೆ. ಅವ್ರು ಕಮೆಂಟ್ ಮಾಡಿದ್ರೆ ಅಲ್ಲಿ ನೀವು ಎಲ್ಲೋ ಇದ್ದೀರಾ, ನಾವು ಅವ್ರ ಮುಂದೆ ಸುಮ್ಮನೆ ಹಾಡಬೇಕಾಗಿತ್ತು ಆ ಸಾಂಗ್ನ, ಹಾಡಿದೆ ಅವ್ರ ಮುಂದೆ. ಖಂಡಿತ ಈ ಒಂದು ಎಪಿಸೋಡ್ ಬಂದಾಗ ಮತ್ತೆ ಮತ್ತೆ ನೋಡಿ ನೀವು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ ಯು. ಓಕೆ, ಖಂಡಿತ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಗುರು ಸರ್ ಅವರು ಕಂಪೋಸ್ ಮಾಡಿರುವಂತಹ ಹಾಡುಗಳು ಆ್ಯಂಡ್ ಅವರೇ ಮುಂದೆ ಇದ್ದಾರೆ. ಬಟ್ ಸದ್ಯಕ್ಕೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಬರುವಂತಹ ಟೈಮ್. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ Welcome back after the break to your favorite show, that is Sun Premium Refined Sunflower Oil Super Singer, powered by Santosh 2-star boiled rice. ಆ್ಯಂಡ್ ಇವಾಗ ಬರ್ತಾ ಇರೋವಂಥ ಸಿಂಗರ್ ಪ್ರತಿ ರೌಂಡಲ್ಲೂ ಕೂಡ ಒಳ್ಳೆಯ ಕಮೆಂಟ್ಸನ್ನು ಪಡ್ಕೊಂಡು ಹೋಗ್ತಾರೆ. ಕನ್ನಡ ಬರದೇ ಇದ್ದರೂ ಕೂಡ ಕೇರಳದಲ್ಲಿ ಹುಟ್ಟಿ UAE ಬೆಳೆದು ಮಂಗಳೂರಿಗೆ ಬಂದು ಕನ್ನಡ ಸೂಪರಾಗಿ ಹಾಡ್ತಾರೆ. ಆ್ಯಂಡ್ ಇವತ್ತು ಒಂದು ಸುಂದರವಾಗಿರುವಂತಹ ಹಾಡನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಿ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಸಾತ್ವಿಕ್ ಗಣೇಶ್ ಪ್ರಸಾದ್. ಹೇಗೆ ಹೇಳಲಿ ನನ್ನ ಮನದ ಹಂಬಲ, ಮಾತನಾಡಲ ಇಲ್ಲ ಹಾಡು ಹಾಡಲ, ಹೇಗೆ ತಿಳಿಸಲಿ ನನ್ನ ಎದೆಯ ತಳಮಳ, ಪತ್ರ ಬರೆಯಲ
ಪತ್ರ ಬರೆಯಲ್ಲ ಇಲ್ಲ ಫೋನ್ ಮಾಡಲ್ಲ ಏನು ಅಂತ ಕೇಳ್ತಾ ಇದ್ರಿ. ಯಾರನ್ನ ಅಂದ್ಕೊಂಡು ಸಿಂಗ್ ಮಾಡ್ತಾ ಇದ್ರಿ ನೀವು? ಯಾರನ್ನ ನೆನೆಸ್ಕೊಂಡು ಆ್ಯಕ್ಚುಲಿ? ಅಲ್ಲ, ಹಾಗೇನಿಲ್ಲ ಈಸ್ ನಾಟ್ ದ ರೈಟ್ ಆನ್ಸರ್. ಯಾರೇನಿಲ್ಲ ಅಂದರೆ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರು ಇಲ್ವಾ? ಇಲ್ಲ, ಯಾರು ಇಲ್ಲ. ಮನೆಯಿಂದ ಬಂದಿದ್ದಾರಾ ಡ್ಯಾಡಿ ಮಮ್ಮಿ ಎಲ್ಲ? ಇಲ್ಲ. ಆದರೂ ನೋಡ್ತಾರಲ್ಲ ಎಪಿಸೋಡು, ಮನೆಯಲ್ಲೇ ಕಷ್ಟ ಆಗುತ್ತೆ ಆಮೇಲೆ. ನೋ ಪ್ರಾಬ್ಲಮ್. ಸೊ ಅವರು ಒಳ್ಳೆ ರಿಪ್ಲೈ ಕೊಡೋ ಥರ ಆಗಲಿ, ಬಟ್ ಇವಾಗ ಒಳ್ಳೆ ಕಮೆಂಟ್ ಸಿಗೋ ಥರ ಆಗಲಿ. ಸೊ ಫಸ್ಟ್ ಆಫ್ ಆಲ್ ರಾಜಗೋಪಾಲ್ ಸರ್ ಹೇಳಿ ಸರ್. ಇದು ಹಾಡು ಯಾರ್ದು ಗೊತ್ತಾ? ಯಾರು ಹಾಡಿದಾರೆ ಅಂತ ಗೊತ್ತಾ? ಎಸ್ ಸರ್. ಯಾರು? ಕಾರ್ತಿಕ್. ಇಸ್ ಒನ್ ಆಫ್ ದ ಫೈನೆಸ್ಟ್ ಸಿಂಗರ್ ಆಫ್ ಸೌತ್. ಯು ನೋ ದ್ಯಾಟ್? ಎಸ್ ಸರ್. I was searching for Lal Ishq Satwik. Where he went? He was not there today. You know, where and all you have done mistakes? Yeah. Yeah. So such a wonderful song. And okay. Alap and Pallavi Charana. That's it. Yeah. On a whole, I was searching for Lal Ishq Satwik. I couldn't get it. We'll see. All the best. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ವಿ ಮನೋಹರ್ ಸರ್ ಹೇಳಿ ಸರ್. ನೀನು ಹಾಡಿದ್ದು ಇಷ್ಟ ಆಯಿತು, ತುಂಬ ಚೆನ್ನಾಗಿ ಹಾಡಿದಿರಿ. ಈ ಚಿತ್ರದ ಎಲ್ಲ ಹಾಡು ನನಗೆ ಇಷ್ಟ. ಅದರಲ್ಲೂ ಕೊಲ್ಲೆ ನನ್ನನ್ನೇ ಅದು ಭಾಳ ಫೇವರೇಟ್ ನನಗೆ. ಸೊ ಈ ಹಾಡು ಅಷ್ಟೇ, ತುಂಬ ಒಳ್ಳೆ ಮೆಲಡಿ, ಚೆನ್ನಾಗಿ ಹಾಡೋದಕ್ಕೆ ಪ್ರಯತ್ನ ಪಟ್ರಿ. ಇನ್ನೊಂದು ಸ್ವಲ್ಪ ವರ್ಕೌಟ್ ಮಾಡಬೇಕು. ಹೌದು, ಒಳ್ಳೆ ಗೈಡೆನ್ಸಿಂದ ಮ್ಯೂಸಿಕ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಒಳ್ಳೆಯದಾಗಲಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಣಿ ಸರ್ ಹೇಳಿ ಹೇಗಾಯಿತು? ಸಾತ್ವಿಕ್ ಸಾತ್ವಿಕ್ ಸಾತ್ವಿಕ್. ಎಸ್ ಸರ್. ಅದೇ ರಾಜಗೋಪಾಲ್ ಸರ್ ಹೇಳಿದರು. ಸೊ ಈ ಸಾಂಗಲ್ಲಿ ಪಲ್ಲವೆಲ್ಲ ಚೆನ್ನಾಗಿತ್ತು, ಮತ್ತು ಏನೋ ಅನ್ನೆಸೆಸರಿಲಿ ಇಂಪ್ರೂವೈಸೇಷನ್ ಮಾಡೋಕ್ಕೆ ಹೋಗಿ ಸಿಕ್ಕಾಕೊಂಬಿಟ್ರಿ ಅಲ್ಲೇ. ಹಾಂ, ಸೊ ದ್ಯಾಟ್ ವಾಸ್ ನಾಟ್ ನೀಡೆಡ್. Anyway, don't regret it. You tried your best. So next time be careful and cautious. Yeah? Yes, sir. Good luck, Sathik. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಅಂದರೆ ಯು ಬೇಸಿಕಲಿ ಫ್ರಮ್ ಕೇರಳ ಅಲ್ಲ, ಸೊ ಅದಕ್ಕೆ ನಾನು ಡೀಟೇಲಾಗಿ ಹೇಳ್ತಿರೋ ಅಂಥದ್ದು. ನೀವೊಂದು ಸೂಪರ್ ಆಗಿರೋವಂಥ ಹಾಡಿದ್ರಿ, ಅದನ್ನು ಮಾಡಿರುವಂಥವ್ರು ಅಲ್ಲಿದ್ದಾರೆ ಗುರು ಕಿರಣ್ ಸರ್. ಸೊ ದಯವಿಟ್ಟು ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಓಕೆ, ದಿಸ್ ಸಾಂಗ್ ವಾಸ್ ಒರಿಜಿನಲ್ ಸಾಂಗ್ ಬೈ ಕಾರ್ತಿಕ್ ಆ್ಯಂಡ್ ಶಾನ್. Both have sung this song. Okay. You got two versions in the film. Of course, both are different styles. Both sang well. Yes, sir. And after Karthik sang, Shan refused to sing. Shan, he heard the song. Yar hadiddu. Okay. And he never knew Karthik then. He said, regular singer sang anta. Hey, don't spoil the song. This is nice. I don't want to sing anta. That's how I started. But definitely his version also was good. There were two versions in the film. This song initially lyrics barad nantra, Kaviraj avaru lyric barad nantra we started. I composed the song, so I just gave two versions. So starting lyric ididu, amele the song was done. And coming to the singing part, Sathwik, of course, you see, you got a good voice. So 50% that will take care. Okay. Then the next you have to go on. Definitely singing matters a lot. Singing, whatever, all the improvisation version, wherever you try to improve, I don't know whether you try to copy the original or you try to improve by yourself. All those went for a 6. Yep. All those Sokuva Munna, that improvisation went. Then even the Hadala, last Hadu Hadala, I don't think original, we don't have that Sangti there. No, actually there's a small, this one. Hadu Hadala. Now this is okay. Yeah, but why didn't it come then? That flow, I don't know, sir. Okay. Yeah. Because once it's mistake, it's recorded. That's a small thing actually, but it went off while singing. And whole song is filled with small things. Yeah. I think you could have sung better because comparing to your earlier singing, definitely could have sung better. Yes, sir. That's it. Okay. All the best. Thank you so much. And Sathwik, you should not be worried. Like ನೀವು ಏನು ಮಾಡ್ತಾ ಇದ್ರೆ ಏನೋ ಒಂದು ಹೇಳೋಕ್ಕೆ ಹೋಗ್ತದೆ, ಬಿಡಿ ಸರ್ ಪರವಾಗಿಲ್ಲ ಆಯಿತು ಅಂತ. ಸೊ ನೋಡಿ, ಇವಾಗ 3 ರೌಂಡ್ ಆಯಿತು, 2 ರೌಂಡಲ್ಲಿ ಸೆಂಚುರಿ ಬಾರಿಸಿದ್ದೀರಾ, ಇವಾಗ ಒಂದು 50 ಹೊಡೆದಿದ್ದೀರಾ ಅಷ್ಟೇ. So that means your average is awesome. So don't worry about that.
ഓക്കെ സോ ತುಂಬ ಖುಷಿ ಆಯಿತು ಅಡ್ಡಿಪುಳಿಯಾയിരുന്നു ಟೆನ್ಷನಕ್ಕೆ ಒಟ್ಟು ಸೇ ಟೆನ್ಷನ್ಗೆ ಪೆನ್ಷನ್ ಕೊಡೋ ಟೈಮ್ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಮುಂದಿನ ರೌಂಡ್ ಮೇ ಬಿ ಫಿನಾಲೆ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ In case. ಯಾ In ಇನ್ case. ಕೇಸ್ So in case, I'll anyways try to give my best. ಓಕೆ ಆ ಕೇಸ್ ಆಗುತ್ತಾ ನಿನ್ನ ಪ್ರಕಾರ Huh? ಕಾನ್ಫಿಡೆನ್ಸಲ್ಲಿ ಹೇಳೋದಾದರೆ ಫಿನಾಲೆಯಲ್ಲಿ ಇದ್ದೀರಾ ಇಲ್ವಾ This performance, I'm not sure because we have a lot of other good singers. also here. ಓಕೆ ಎನಿವೇಸ್ ಅಷ್ಟೊಂದು ಸೀರಿಯಸ್ ಆಗಿ ನಾವು ಡಿಸ್ಕಷನ್ ಮಾಡೋದು ಬೇಡ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಸೀರಿಯಸ್ ಆಗಿ ತಗೋತೀರಾ ನೀವು ಮ್ಯೂಸಿಕನ್ನು ಅಂತ ಸೊ ವಿಶ್ ಯು ಆಲ್ ದ ಬೆಸ್ಟ್ ಖಂಡಿತ ಫೈನಲ್ಗೆ ಬರೋ ಥರ ಆಗಲಿ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮ ಮುಖದಲ್ಲಿ ನಗು ಯಾವತ್ತೂ ಇರಲಿ ಟೆನ್ಷನ್ ಮಾಡ್ಕೋಬೇಡಿ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಯಾರಿಗೆ ಹೇಳ್ತಾ ಇದ್ರಿ ಯಾರನ್ನ ನೆನೆಸ್ಕೊಂಡು ಫೋನ್ ಮಾಡಲ್ಲ ಇಲ್ಲ ಮೆಸೇಜ್ ಮಾಡಲ್ಲ ಇಲ್ಲ ಪತ್ರ ಬರಿಲ್ಲ ಅಂತ ಅದಕ್ಕೆ ಉತ್ತರ ಸಿಗೋ ಥರ ಆಗಲಿ ಥ್ಯಾಂಕ್ ಯು ಸೋ ಮಚ್ Thank you, sir. Thank you so much. ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಒಂದು ಎಪಿಸೋಡ್ ಆಗಿತ್ತು ಖಂಡಿತ ಜಡ್ಜಸ್ಗಳು ಕೊಡುವಂತಹ ಕಮೆಂಟ್ಸ್ ಅದ್ರ ಜೊತೆ ಅವ್ರು ಕೊಡುವಂತಹ ಟಿಪ್ಸ್ ಇದು ಖಂಡಿತ ಇಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳಿಗೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋವಂಥದ್ದು ನನ್ನ ನಂಬಿಕೆ ಆ್ಯಂಡ್ ಇವತ್ತಿನ ಈ ಒಂದು ಎಪಿಸೋಡ್ ಏನಿದೆ ಅದನ್ನು ಮುಗಿಸುವಂತಹ ಸಮಯ ಬಂದಿದೆ ತುಂಬ ಖುಷಿಯಾಗುತ್ತೆ ಗುರುಕಿರಣ್ ಸರ್ ಅವರ ಸ್ಪೆಷಲ್ ಸಾಂಗ್ಸ್ಗಳನ್ನು ಹಾಡೋವಂಥದ್ದು ಅದ್ರ ಜೊತೆಗೆ ಅದರ ಹಿಂದಿನ ಕಥೆಯನ್ನು ಹೇಳೋವಂಥದ್ದು ನಮಗೇನೋ ನಾವು ಇನ್ನೊಂದು 20 ವರ್ಷ ಅಥವಾ 15 ವರ್ಷ ಹಿಂದೆ ಇದೀವಾ ಅಂತ ಒಂದು ಥಾಟ್ ಬಂದ್ಬಿಡುತ್ತೆ ಅವರ ಆ ಒಂದು ವಿಚಾರಗಳನ್ನೆಲ್ಲ ಕೇಳಿದಾಗ ತುಂಬಾ ಖುಷಿಯಾಗುವಂಥ ಒಂದು ಶೋ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ಸೊ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮ್ಮ ಟಿ ವಿ ನೋಡ್ತಾ ಇರಿ ಆ್ಯಂಡ್ ಈ ಕಾರ್ಯಕ್ರಮವನ್ನು ಮತ್ತೆ ರಿಪೀಟ್ ಮೋಡಲ್ಲಿ ನೋಡ್ತಾ ಇರಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಸಿ ಸೂನ್ ಆ್ಯಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Parvase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsankodupi, Akshaya Kitchen Equipments, Citadel Developers.